ಮಂಗಳೂರಿನ ಬಿಕರ್ನಕಟ್ಟೆ ಪ್ರಮುಖ ರಸ್ತೆಯಿಂದ ಶಕ್ತಿನಗರಕ್ಕೆ ಹೋಗುವ ಮುಖ್ಯ ರಸ್ತೆಯ ಮೊದಲ ತಿರುವಿನಲ್ಲಿ ಮನೆಯೊಂದು ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದು ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆಯೇ ಇದೀಗ ಅದಕ್ಕೆ ಅಡ್ಡಲಾಗಿಡಲಾಗಿದ್ದಂತಹ ಗುರ್ಜಿಯನ್ನ ತೆರವು ಮಾಡಲಾಗಿದೆ. ಸದ್ಯ ಈ ಮನೆ ಆಗಲೂ ಈಗಲೂ ಕುಸಿಯುವ ಭೀತಿಯಲ್ಲಿದ್ದು ರಸ್ತೆಗೆ ಇದರ ಗೋಡೆ ಬಿದ್ದು ಅಪಾಯವಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದಕ್ಕೆ ದೊಡ್ಡ ಕಂಬವೊಂದನ್ನ ಅಡ್ಡಲಾಗಿ ಇಟ್ಟು ಆಧರಿಸಲಾಗಿತ್ತು. ಆದರೆ ಭಾರಿ ಮಳೆ ಸುರಿತಾ ಇರುವುದರಿಂದ ಇದು ಕುಸಿದು ಬೀಳುವುದು ಬಹುತೇಕ ಖಚಿತವಾಗಿತ್ತು. ಈ ಮನೆಯ ಇನ್ನೊಂದು ಮಗುಲಿನಲ್ಲಿ ಕುಟುಂಬ ವಾಸ ಮಾಡಿಕೊಂಡಿದೆ. ಆದರೆ ಅಪಾಯಕಾರಿಯಾದ ಈ ಮನೆ ಕುಸಿದು ಬೀಳುವ ಮುನ್ನ ಇದನ್ನು ತೆರವುಗೊಳಿಸಬೇಕಾಗಿದೆ ಹಾಗೂ ಗೋಡೆ ಕುಸಿದು ಬಿದ್ದರೆ ರಸ್ತೆ ಸಂಚಾರವು ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಗುರ್ಜಿಗಳನ್ನು ತೆರವುಗೊಳಿಸಲಾಗಿದೆ.